ವೀರರಾಣಿ ಅಬ್ಬಕ್ಕ ಭವನದ ನಿರ್ಮಾಣ ಶೀಘ್ರವಾಗಿ ಆರಂಭವಾಗುವಂತೆ ಹಾಗೂ ಅಬ್ಬಕ್ಕ ಭವನಕ್ಕೆ ಮೀಸಲಿಟ್ಟ ತೊಕ್ಕೊಟ್ಟು ಬಸ್ ನಿಲ್ದಾಣದ ಬಳಿಯ ಜಾಗದ ಸಮೀಪದಲ್ಲಿ ಬ್ಯಾರಿ ಭವನ ನಿರ್ಮಿಸಲು ಮುಂದಾಗಿರುವಂತಹ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ವತಿಯಿಂದ 2021ರ ಜನವರಿ 1ರಂದು 9 ಗಂಟೆಗೆ ಉದ್ದೇಶಿತ ಜಾಗದಲ್ಲಿ ಪ್ರತಿಭಟನೆ ನಡೆಯಲಿದೆ ಅಂತ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಅಧ್ಯಕ್ಷ ಜಯರಾಮ ಶೆಟ್ಟಿ ಹೇಳಿದ್ದಾರೆ. ತೊಕ್ಕೊಟ್ಟು ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಉಳ್ಳಾಲ ನಗರಸಭೆ ವ್ಯಾಪ್ತಿಯ ತೊಕ್ಕೊಟ್ಟು ಬಸ್ ನಿಲ್ದಾಣದ ಹತ್ತಿರ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಪ್ರಯತ್ನದಿಂದ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅನುಮೋದನೆ ನೀಡಿದ ಹಿನ್ನೆಲೆಯಲ್ಲಿ ಅಬ್ಬಕ್ಕ ಭವನ ನಿರ್ಮಾಣಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 41 ಸೆನ್ಸ್ ಸ್ಥಳವನ್ನು ಮೀಸಲಿಟ್ಟು 8 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ಆದರೆ ಶಿಲಾನ್ಯಾಸ ನೆರವೇರಿ 9 ವರ್ಷವಾದರೂ ಕಾಮಗಾರಿ ಆರಂಭವಾಗಿಲ್ಲ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ವೀರರಾಣಿ ಅಬ್ಬಕ್ಕ ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸಬೇಕು ಅನ್ನುವ ಸಮಿತಿಯ ಬೇಡಿಕೆ ಹಿನ್ನೆಲೆಯಲ್ಲಿ ಅಂದಿನ ಮುಖ್ಯಮಂತ್ರಿ ಸದಾನಂದ ಗೌಡ 2015-16ರಲ್ಲಿ ಸ್ಥಾಪಿಸಿದ್ರು. ಈವರೆಗೆ ಆರಂಭವಾಗಿಲ್ಲ. ಈ ಕುರಿತು ಸಮಿತಿ ಹಲವು ಬಾರಿ ಮುಖ್ಯಮಂತ್ರಿ, ಜಿಲ್ಲಾಧಿಕಾರಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಕಾರ್ಯರೂಪಕ್ಕೆ ಬಂದಿಲ್ಲ. ಈ ನಡುವೆ ಬ್ಯಾರಿ ಹಿಂದೂ ಕ್ರೈಸ್ತರು ಎಲ್ಲರೊಂದಿಗೆ ಇದ್ದು ಸಮಾಜಕ್ಕಾಗಿ ಹೋರಾಡಿದ ಅಬ್ಬಕ್ಕಳ ಭವನದ ಸಮೀಪದಲ್ಲೇ ಬ್ಯಾರಿ ಭವನ ನಿರ್ಮಾಣಕ್ಕೆ ಸರ್ಕಾರ ಅವಕಾಶ ಕೊಡ್ತಾ ಇದೆ. ಬ್ಯಾರಿ ಭವನಕ್ಕೆ ವಿರೋಧವಿಲ್ಲ, ಆದರೆ ಒಂದು ಭವನದ ಪಕ್ಕದಲ್ಲೇ ಇನ್ನೊಂದು ಭವನ ನಿರ್ಮಿಸುವುದು ಸೂಕ್ತವಲ್ಲ ಅಂತ ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರ ಬೇಕು ಬೇಡ ಎಂಬ ನಿಲುವಿನಲ್ಲಿ ಇದನ್ನು ಮುಂದುವರಿಸ್ತಾ ಇದೆ. ಆದ್ದರಿಂದ ನಾವು ನಾಡ್ದು 1ನೇ ತಾರೀಕಿಗೆ ಅಬ್ಬಕ್ಕ ಭವನವನ್ನು ಶೀಘ್ರ ಮಾಡೋ ದೃಷ್ಟಿಯಿಂದ ಏನು ನಮಗೆ ಭವನಕ್ಕೆ ಜಮೀನು ಕೊಟ್ಟಿದ್ದಾರೆ ಅಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳನ್ನು ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ಯಾಕಂದರೆ ಹಣ ಎಲ್ಲ ಜಿಲ್ಲಾಧಿಕಾರಿಗಳ ಖಜಾನೆಗೆ ಬಂದಿದೆ. ಜಿಲ್ಲಾಧಿಕಾರಿಗಳ ಹತ್ತಿರ ಹಣ ಇದೆ, 9 ಕೋಟಿ ರೂಪಾಯಿ ಕೂಡ. ಆದರೆ ನೀವು ತಕ್ಷಣ ಅಬ್ಬಕ್ಕ ಭವನದ ಬಗ್ಗೆ ತಕ್ಷಣ ಕಾರ್ಯಕ್ರಮ ಹಾಕಬೇಕೆಂಬ ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿಯ ನೇತೃತ್ವದಲ್ಲಿ ಮಾಡದಿದ್ದರೆ ನಾಡಿನ 1ನೇ ತಾರೀಕಿಂದ ನಾವು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ 9 ವರ್ಷದಿಂದ ಇಷ್ಟುವರೆಗೆ ಇದನ್ನು ಪ್ರಾರಂಭ ಮಾಡಲಿಲ್ಲ ಯಾಕಂತ ಹೇಳುವ ವಿಚಾರದಲ್ಲಿ ನಾನು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿ ಸಚಿವರನ್ನು ಕೇಳಿಕೊಂಡಾಗ ಒಂದು ಸಲ ಪ್ರಾರಂಭ ಹಂತದಲ್ಲಿ ಇದಕ್ಕೆ 5 ಕೋಟಿ ಆಗಿತ್ತು. ಆವಾಗ ನಿರ್ಮಿತಿ ಕೇಂದ್ರದವರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದರು. ಅವರು ನಂತರ ಅದನ್ನು ಬಿಟ್ಟು ನಮ್ಮಿಂದ ಆಗೋದಿಲ್ಲ ಅಂತೇಳಿ ಅದರ ನಂತರ ಪುನಃ PWD ಅವರಿಗೆ ಜಿಲ್ಲಾಧಿಕಾರಿ, ಇದು ಕನ್ನಡ ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟ ಇದಾಗ್ತದೆ, ಯಾಕಂದರೆ ಕೆಲಸ ಆಗ್ತದೆ. PWD ಅವರಿಗೆ ಕೊಟ್ಟರು. ಅವರು ಎಸ್ಟಿಮೇಟ್ ಮಾಡಿ ಎಲ್ಲ ರೆಡಿ ಮಾಡಿ ಆದ ನಂತರ ಬಜೆಟ್ ಸಾಕಾಗೋದಿಲ್ಲ ಅಂತೇಳಿ ವಿಚಾರದಲ್ಲಿ ಪುನಃ ಇದು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಅದರ ನಂತರ ಈಗ ಇವತ್ತು 8 ವರ್ಷ ನಂತರ ಅದಕ್ಕೆ ಅನುಮೋದನೆ ಸಿಕ್ಕಿದ್ದು ಹೌಸಿಂಗ್ ಬೋರ್ಡ್ನವರಿಗೆ. ಈಗ ಹೌಸಿಂಗ್ ಬೋರ್ಡ್ನವರು ಈ ಗುತ್ತಿಗೆಯನ್ನು ತೆಗೆದುಕೊಳ್ಳಿಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಪದಾಧಿಕಾರಿಗಳಾದ ಯು ಸದಾನಂದ ಬಂಗೇರ, ಆನಂದ ಕೆ ಎಸ್ ಐಗೋಳಿ, UP ಅಲಿ ಹಬ್ಬ, ಸತೀಶ್ ಭಂಡಾರಿ, ವಾಸುದೇವ ಮಾಸ್ಟರ್ ಉಪಸ್ಥಿತರಿದ್ದರು.